ಅದೆಷ್ಟೇ ಭದ್ರತೆ ಇದ್ರೂ ಕಳ್ಳರು ತಮ್ಮ ಕೈಚಳಕ ತೋರಿಸುವುದನ್ನು ನಿಲ್ಲಿಸದೆ ಎಟಿಎಂ ಕೊಳ್ಳೆ ಹೊಡೆಯುತ್ತಲೇ ಇದ್ದಾರೆ. ಇತ್ತೀಚೆಗೆ ಉಡುಪಿಯಲ್ಲಿ ಇಂತಹ ಒಂದು ವಿಫಲ ಯತ್ನ ನಡೆದಿದ್ದು ಸದ್ಯ ಆರೋಪಿಗಳು ಸಿಕ್ಕಿಹಾಕಿಕೊಂಡಿದ್ದಾರೆ. ಆದರೆ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯಾಗಿರುವ ದೇವನಹಳ್ಳಿಯಲ್ಲಿ ಚಾಲಾಕಿ ಕಳ್ಳರು ಚಾಣಾಕ್ಷತೆಯಿಂದ ಎಟಿಎಂನಿಂದ 30 ಲಕ್ಷ ಹಣ ಲೂಟಿ ಹೊಡೆದು ಪರಾರಿಯಾಗಿದ್ದಾರೆ. ಶುಕ್ರವಾರ ತಡರಾತ್ರಿ ಈ ಘಟನೆ ನಡೆದಿದ್ದು ಎಟಿಎಂಗೆ ನುಗ್ಗಿದ ಕಳ್ಳರು ಸಿಸಿ ಕ್ಯಾಮೆರಾಗಳಿಗೆ ಕಪ್ಪು ಬಣ್ಣದ ಸ್ಪ್ರೇ ಹೊಡೆದು ಈ ಕೃತ್ಯ ನಡೆಸಿದ್ದಾರೆ. ಸಿಸಿ ಕ್ಯಾಮೆರಾಕ್ಕೆ ಸ್ಪ್ರೇ ಮಾಡಿದ ಬಳಿಕ ಎಟಿಎಂ ಮೆಷಿನ್ನ ಕೇಬಲ್ ಕಟ್ ಮಾಡಿ ಓಪನ್ ಮಾಡಿದ್ದು ಅದರಲ್ಲಿದ್ದಂತಹ ಸುಮಾರು 30 ಲಕ್ಷ ಲೂಟಿ ಮಾಡಿದ್ದಾರೆ. ದೇವನಹಳ್ಳಿಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮದಲ್ಲಿದ್ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಎಟಿಎಂ ಇದಾಗಿತ್ತು. ಮೈಯನ್ನ ಬೆಡ್ಶೀಟ್ ಇಂದ ಮುಚ್ಚಿಕೊಂಡು ಬಂದಿದ್ದ ಕಳ್ಳ ಈ ಕೃತ್ಯ ನಡೆಸಿದ್ದಾನೆ.